ಕುಂದಾಪುರದ ಶ್ರೀ ಮಹಾಕಾಳಿ ದೇವಸ್ಥಾನದಲ್ಲಿ ಮಾರಿ ಪೂಜೆ ನಡೀತಾ ಇದೆ. ದೇವಾಲಯವು ಹಲವು ಬಗೆಯ ಹೂಗಳಿಂದ ಕಂಗೊಳಿಸ್ತಾ ಇದ್ದು, ದೇವಾಲಯಕ್ಕೆ ಆಗಮಿಸಿದ ಭಕ್ತರು ಫುಲ್ ಖುಷ್ ಆಗಿದ್ದಾರೆ. ಈ ಹೂವಿನ ಅಲಂಕಾರವನ್ನ ಮಾಡಿಸಿದವರು ಶ್ರೀ ಮಹಾಶಕ್ತಿ ಫ್ಲವರ್ ಸ್ಟಾಲ್ನ ಮಾಲೀಕರಾದ ಪ್ರಕಾಶ್ ಆರ್ ಕಾರ್ಬಿ ಅವರು. ಕಳೆದ 4 ವರ್ಷಗಳಿಂದ ಮಹಾಕಾಳಿ ದೇವಾಲಯದ ಮಾರಿ ಹಬ್ಬಕ್ಕೆ ದೇವಾಲಯವನ್ನ ಹೂವಿನಿಂದ ಅಲಂಕರಿಸಲಾಗ್ತಾ ಇದ್ದು, ಇದು 9ನೇ ವರ್ಷದ ಪುಷ್ಪಾಲಂಕಾರ ಪೂಜೆಯಾಗಿದ್ದು, ದೇವಾಲಯಕ್ಕೆ ಬರುವ ಭಕ್ತರು ವಿಶೇಷ ಪುಷ್ಪಾಲಂಕಾರವನ್ನ ನೋಡಿ ಕಣ್ತುಂಬಿಕೊಳ್ತಿದ್ದಾರೆ. ಜಗನ್ಮಾತೆ ಮಹಾಕಾಳಿ ಪ್ರಾರ್ಥಿಸುತ್ತಾ, ಮಹಾಕಾಳಿ ದೇವಸ್ಥಾನದಲ್ಲಿ ಮಾರಿ ಜಾತ್ರೆ ಅಂದರೆ ಭಾಳ ವಿಶೇಷವಾದ ಜಾತ್ರೆ. ಸುಮಾರು 400 ವರ್ಷ ಇತಿಹಾಸ ಇರುವ ಈ ಮಹಾಕಾಳಿ ದೇವಸ್ಥಾನ ಮೊದಲು ಈ ಪ್ರಾಣಿಯನ್ನು ಬಲಿ ಕೊಡುವಂಥ ಈ ಮಾರಿ ಪೂಜೆಯಲ್ಲಿದೆ. ನಂತರ ಶೃಂಗೇರಿ ಗುರುಗಳಿಂದ ಬಂದ ಮೇಲೆ ಈ ಶಿಲಾನ್ಯಾಸ ಆದಮೇಲೆ ನಾವು ಇದನ್ನು ಶಾಂತ ಸ್ವರೂಪವಾಗಿ ನಂತರ ನಾವು ಈ ಕುರಿ ಕೊಡುವಂಥದ್ದು ಕಾರ್ಯಕ್ರಮ ಇರುವುದಿಲ್ಲ. ನಂತರ ಜನಗಳು ಬರುವಂಥದ್ದು ಕಡಿಮೆ ಆದ್ದರಿಂದ ನಾನು ಜಗನ್ಮಾತೆ ಮಹಾಕಾಳಿ ಒಂದು ಪ್ರಾರ್ಥನೆ ಇಟ್ಟೆ. ನಾನು ಒಂದು ಪುಷ್ಪ ಅಲಂಕಾರ ಮಾಡಬೇಕಂತ ಹೇಳಿದಾಗ ತಾಯಿ ಸೂಚನೆ ಕೊಟ್ಟಾಗ ಇವತ್ತು 9ನೇ ವರ್ಷದ ಈ ಒಂದು ಪುಷ್ಪಾಲಂಕಾರ ಸೇವೆಯನ್ನು ನಾನು ಜಗನ್ಮಾತೆ ಮಹಾಕಾಳಿ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇನೆ. ಈ ಒಂದು ಪುಷ್ಪಾಲಂಕಾರ ಆದಮೇಲೆ ಭಕ್ತಾದಿಗಳು ವರ್ಷಂಪ್ರತಿ ಹೆಚ್ಚಾಗ್ತಿ ಹೋಗಿ ಇವತ್ತು ನಿನ್ನೆ ದಿನ ಆ ಹಬ್ಬಕ್ಕೆ ಭಾಳಷ್ಟು ಜನ ಸೇರಿ ಸುಮಾರು 2 ಗಂಟೆವರೆಗೆ ನಮ್ಮ ಈ ಕಾರ್ಯಕ್ರಮ ನಾವು ಪಾಲ್ಗೊಂಡಿದ್ದೇವೆ. ಹಾಗೆ ಜಗನ್ಮಾತೆ ಈ ಮಹಾಕಾಳಿಯಲ್ಲಿ ಇವತ್ತು ನಿನ್ನೆ ದಿವಸ ಮಾರಿ ಓಡಿಸಿ ಎಲ್ಲ ಈ ಗ್ರಾಮದಲ್ಲಿರುವ ಎಲ್ಲ ದೋಷಗಳನ್ನು ಹೋಗಲಾಡಿಸಿ ಇವತ್ತು ಶಾಂತವಾಗಿ ಕೂತ್ಕೊಂಡು ಬಂದಂಥ ಭಕ್ತಾದಿಗಳೆಲ್ಲ ಸಂಕಲ್ಪ ಏನು ಪ್ರಾರ್ಥನೆ ಇಟ್ಕೊಳ್ತೇವೆ ಇವತ್ತು ಎಲ್ಲವನ್ನು ಆ ತಾಯಿ ಪ್ರಾರ್ಥನೆ ಸ್ವೀಕಾರ ಮಾಡ್ಕೊಂಡು ಉತ್ತಮವಾದ ಫಲವನ್ನು ಕೊಡುವ ದಿನ ಇವತ್ತು. ಅದರಿಂದ ಈ ಒಂದು ಸೇವೆ ನಿರಂತರ ನನಗೆ ಈ ಶಕ್ತಿ ಇರೋ ತನಕ ಮಾಡಬೇಕಂತ ನಾನು ಇಚ್ಛೆ ಮಾಡಿದ್ದೇನೆ. ದೇವರು ಎಲ್ಲಿವರೆಗೆ ನನಗೆ ಅವಕಾಶ ಕೊಡ್ತೋ ಅಲ್ಲಿವರೆಗೆ ಮಾಡಬೇಕಂತ ನಾನು ಆಸೆ ಮಾಡಿಕೊಂಡಿದ್ದೇನೆ.